ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು 8ನೇ ತರಗತಿಯ ವಿಷಯ ವಿಜ್ಞಾನದ ಅಧ್ಯಾಯ 8 ಘರ್ಷಣೆ ಅಭ್ಯಾಸದ ಎಲ್ಲ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ ಬನ್ನಿ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ. ಸಂಪರ್ಕದಲ್ಲಿರುವ ಮೇಲ್ಮೈಗಳ ನಡುವಿನ ಘರ್ಷಣೆಯು ಚಲನೆಯನ್ನು ವಿರೋಧಿಸುತ್ತದೆ. 2 ಘರ್ಷಣೆಯು ಮೇಲ್ಮೈಗಳ ಸ್ವಭಾವವನ್ನು ಅವಲಂಬಿಸಿರುತ್ತದೆ. 3 ಘರ್ಷಣೆಯು ಉಷ್ಣವನ್ನು ಉಂಟುಮಾಡುತ್ತದೆ. 4 ಕ್ಯಾರಂ ಬೋರ್ಡಿನ ಮೇಲೆ ಪೌಡರ್ ಚದುರಿಸುವುದರಿಂದ ಘರ್ಷಣೆಯನ್ನು ಕಡಿಮೆ ಮಾಡಲಾಗುತ್ತದೆ. 5 ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ. 2 ಉರುಳು ಸ್ಥಾಯಿ ಮತ್ತು ಜಾರು ಘರ್ಷಣೆಗಳನ್ನು ಅವುಗಳ ಬಲದ ಇಳಿಕೆ ಕ್ರಮದಲ್ಲಿ ಜೋಡಿಸಲು 4 ಮಕ್ಕಳಿಗೆ ತಿಳಿಸಲಾಗಿತ್ತು. ಅವರು ಜೋಡಿಸಿದ ಜೋಡಣೆಗಳನ್ನು ಕೆಳಗೆ ನೀಡಲಾಗಿದೆ. ಸರಿಯಾದ ಜೋಡಣೆಯನ್ನು ಆರಿಸಿ. 1 ಉರುಳು, 2 ಸ್ಥಾಯಿ, 3 ಜಾರು. 2 ಉರುಳು, ಜಾರು, ಸ್ಥಾಯಿ. 3 ಸ್ಥಾಯಿ, ಜಾರು, ಉರುಳು. 4 ಜಾರು, ಸ್ಥಾಯಿ, ಉರುಳು. ಸರಿಯಾದ ಉತ್ತರ 3 ಸ್ಥಾಯಿ, ಜಾರು, ಉರುಳು. ಅಲಿದಾಳು ತನ್ನ ಆಟಿಕೆಯ ಕಾರನ್ನು ಒಣ ಅಮೃತ ಶಿಲೆಯ ನೆಲ, ಒದ್ದೆಯಾದ ಅಮೃತ ಶಿಲೆಯ ನೆಲ, ವೃತ್ತಪತ್ರಿಕೆ ಮತ್ತು ನೆಲದಲ್ಲಿ ಹರಡಿದ ಟವಲ್ ಮೇಲೆ ಓಡಿಸುತ್ತಾಳೆ. ವಿವಿಧ ಮೇಲ್ಮೈಗಳಲ್ಲಿ ಆ ಕಾರಿನ ಮೇಲೆ ವರ್ತಿಸುತ್ತಿರುವ ಘರ್ಷಣ ಬಲದ ಏರಿಕೆ ಕ್ರಮವು 1 ಒದ್ದೆಯಾದ ಅಮೃತ ಶಿಲೆ ನೆಲ, ಒಣ ಅಮೃತ ಶಿಲೆಯ ನೆಲ, ವೃತ್ತಪತ್ರಿಕೆ. 4 ನೀವು ಬರೆಯುವ ಡೆಸ್ಕ್ ಸ್ವಲ್ಪ ಓರೆಯಾಗಿದೆ. ಅದರ ಮೇಲೆ ಇರಿಸಿರುವ ಪುಸ್ತಕವು ಜಾರಲು ಆರಂಭಿಸುತ್ತದೆ. ಅದರ ಮೇಲೆ ವರ್ತಿಸುವ ಘರ್ಷಣ ಬಲದ ದಿಕ್ಕನ್ನು ತೋರಿಸಿ. ಪುಸ್ತಕವನ್ನು ಡೆಸ್ಕಿನ ಮೇಲೆ ಇಟ್ಟು ಓರೆಯಾಗಿ ಜಾರಿಸಿದಾಗ ಘರ್ಷಣ ಬಲ ಉಂಟಾಗುತ್ತದೆ. ಇಲ್ಲಿ ಘರ್ಷಣೆ ಬಲವು ಪುಸ್ತಕ ಮತ್ತು ಡೆಸ್ಕಿನ ಮೇಲ್ಮೈ ನಡುವೆ ಉಂಟಾಗುತ್ತದೆ. ಇಲ್ಲಿ ಉಂಟಾಗುವ ಘರ್ಷಣಾ ಬಲದ ದಿಕ್ಕು ಪುಸ್ತಕ ಚಲನೆಯ ವಿರುದ್ಧ ದಿಕ್ಕಿನಲ್ಲಿರುತ್ತದೆ. 5 ನೀವು ಬಕೆಟ್ನಲ್ಲಿ ಇರುವ ಸೋಪಿನ ನೀರನ್ನು ಅಮೃತ ಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ. ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆ ಅಥವಾ ಕಷ್ಟವಾಗುತ್ತದೆ. ಯಾಕೆ? ಸೋಪಿನ ನೀರಿರುವ ಅಮೃತ ಶಿಲೆಯ ನೆಲದ ಮೇಲೆ ನಡೆಯಲು ಕಷ್ಟವಾಗುತ್ತದೆ ಏಕೆಂದರೆ ಅಮೃತ ಶಿಲೆಯ ನೆಲ ಮತ್ತು ನಮ್ಮ ಪಾದಗಳ ಮೇಲ್ಮೈ ನಡುವೆಯೇ ಘರ್ಷಣಾ ಬಲ ಉಂಟಾಗುತ್ತದೆ. ಆಕಸ್ಮಿಕವಾಗಿ ಸೋಪಿನ ನೀರನ್ನು ಚೆಲ್ಲುವುದರಿಂದ ಪಾದ ಮತ್ತು ಅಮೃತ ಶಿಲೆಯ ನೆಲದ ನಡುವೆ ಘರ್ಷಣೆಯ ಬಲ ಕಡಿಮೆಯಾಗುತ್ತದೆ. ಇದರಿಂದ ನಡೆಯಲು ಕಷ್ಟಕರವಾಗುತ್ತದೆ. 6 ಆಟಗಾರರು ಸ್ಟ್ರೈಕ್ ಇರುವ ಬೂಟುಗಳನ್ನು ಏಕೆ ಧರಿಸುತ್ತಾರೆ ಎಂದು ವಿವರಿಸಿ. ಆಟಗಾರರು ಸ್ಟ್ರೈಕ್ ಬೂಟುಗಳನ್ನು ಧರಿಸಲು ಕಾರಣ, ಆಟಗಾರರು ಸ್ಟ್ರೈಕ್ ಇರುವ ಬೂಟು ಬಳಸಿ ಓಡುವಾಗ ಅತ್ಯುತ್ತಮ ಹಿಡಿತವನ್ನು ಒದಗಿಸುತ್ತದೆ. ಹೀಗೆ ಬೂಟ್ ಮತ್ತು ನೆಲದ ನಡುವಿನ ಘರ್ಷಣ ಬಲವನ್ನು ಹೆಚ್ಚಿಸುತ್ತದೆ. 7 ಇಕ್ಬಾಲ್ ಹಗುರವಾದ ಪೆಟ್ಟಿಗೆ ತಳ್ಳಬೇಕಿದೆ ಮತ್ತು ಸೀಮಾ ಅಂತಹುದೇ ಭಾರವಾಗಿರುವ ಪೆಟ್ಟಿಗೆಯನ್ನು ಅದೇ ನೆಲದ ಮೇಲೆ ತಳ್ಳಬೇಕಿದೆ. ಯಾರು ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಮತ್ತು ಏಕೆ? ಸೀಮಾ ಹೆಚ್ಚು ಬಲವನ್ನು ಪ್ರಯೋಗಿಸಬೇಕು ಏಕೆಂದರೆ ಭಾರವಾದ ಪೆಟ್ಟಿಗೆ ಮತ್ತು ನೆಲದ ನಡುವೆ ಉಂಟಾಗುವ ಘರ್ಷಣ ಬಲವು ಹಗುರವಾದ ಪೆಟ್ಟಿಗೆಗಿಂತ ಹೆಚ್ಚಾಗಿರುತ್ತದೆ. 8 ಜಾರು ಘರ್ಷಣೆಯ ಸ್ಥಾಯಿ ಘರ್ಷಣೆಗಿಂತ ಏಕೆ ಕಡಿಮೆ ಎಂದು ವಿವರಿಸಿ. ಜಾರು ಘರ್ಷಣೆಯಲ್ಲಿ ಅನಿಯತ 2 ಮೇಲ್ಮೈನ ಸಂಪರ್ಕ ಬಿಂದುಗಳ ನಡುವೆ ಸಾಕಷ್ಟು ಕಾಲಾವಕಾಶ ದೊರೆಯುವುದಿಲ್ಲ. ಸ್ಥಾಯಿ ಘರ್ಷಣೆಯ ಘರ್ಷಣ ಬಲವು ಜಾರು ಘರ್ಷಣೆಗಿಂತ ಅಧಿಕವಾಗಿರುತ್ತದೆ. 9 ಘರ್ಷಣೆಯು ಮಿತ್ರ ಮತ್ತು ಶತ್ರು ಎರಡೂ ಹೌದು ಎಂಬುದಕ್ಕೆ ಉದಾಹರಣೆಗಳನ್ನು ನೀಡಿ. ಘರ್ಷಣೆಯು ಮಿತ್ರ ಏಕೆಂದರೆ ಘರ್ಷಣೆ ಇಲ್ಲವೆಂದಾದರೆ ಗೋಡೆಗೆ ಮೊಳೆ ಹೊಡೆಯಲು ಮತ್ತು ದಾರಕ್ಕೆ ಗಂಟು ಹಾಕಲು ಸಾಧ್ಯವಾಗುತ್ತಿರಲಿಲ್ಲ. ಘರ್ಷಣೆಯಿಂದ ಪೆನ್ ಅಥವಾ ಪೆನ್ಸಿಲ್ ಬಳಸಿ ಬರೆಯಲು ಸಾಧ್ಯ. ಘರ್ಷಣೆಯಿಂದ ಚಾಪಿಸ್ನ ಕಣಗಳು ಕಪ್ಪು ಹಲಗೆಗೆ ಅಂಟಿಕೊಳ್ಳುತ್ತದೆ. ಘರ್ಷಣೆಯು ಶತ್ರು ಏಕೆಂದರೆ ಸ್ಕ್ರೂಗಳನ್ನು ಬಾಲ್ ಬೇರಿಂಗ್ ಅಥವಾ ಬೂಟಿನ ತಳದ ಪಟ್ಟಿಗಳ ಅಂತಹ ವಸ್ತುಗಳನ್ನು ಸವಿದು ಹೋಗುವಂತೆ ಮಾಡುತ್ತದೆ. ರೈಲ್ವೆ ನಿಲ್ದಾಣಗಳು ಪಾದಚಾರಿ ಮೆಟ್ಟಿಲುಗಳು ಸವೆದು ಹೋಗುತ್ತಿರುತ್ತದೆ. ಮಿಕ್ಸರ್ ಅನ್ನು ಹೆಚ್ಚು ಕಾಲ ಬಳಸುವುದರಿಂದ ಹೆಚ್ಚು ಇಷ್ಟಶಕ್ತಿ ಬಿಡುಗಡೆಯಾಗಿ ಯಂತ್ರ ಹಾಳಾಗಬಹುದು. 10
ತರಳಗಳಲ್ಲಿ ಚಲಿಸುವ ವಸ್ತುಗಳು ವಿಶಿಷ್ಟ ಆಕಾರವನ್ನು ಯಾಕೆ ಹೊಂದಿರಬೇಕು ಎಂದು ವಿವರಿಸಿ. ತರಳಗಳಲ್ಲಿ ಬಳಸುವ ವಸ್ತುಗಳು ಅವುಗಳ ಮೇಲೆ ವರ್ತಿಸುವ ಘರ್ಷಣೆಯನ್ನು ಮೀರಬೇಕಾಗುತ್ತದೆ. ಈ ಪ್ರಕ್ರಿಯೆಯಲ್ಲಿ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ಘರ್ಷಣೆಯನ್ನು ಕಡಿಮೆಗೊಳಿಸಲು ವಸ್ತುಗಳು ವಿಶೇಷವಾದ ಆಕಾರವನ್ನು ಹೊಂದಿರುತ್ತವೆ. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾಮಯಂ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.